ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸಮೃದ್ಧ ಕೃಷಿಯ ನಾಶ, ಹೊಟ್ಟೆಗೆ ಅನ್ನದ ಬದಲು. ಕಾಸರಗೋಡು 400 ಕೆವಿ ಮತ್ತು ಪಾಲರ್ಕ ಕಡಂದಲ್ಲಿ 400/220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗದ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಶಾಂತಿ ದೂತರೆಂದು ಬಣ್ಣಿಸಿಕೊಂಡು ಬಂತಾ ಇದ್ದೇವೆ. ನಾವು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ದೇಶಭಕ್ತರು ಹೇಳುವುದಕ್ಕೆ ತಪ್ಪಿಲ್ಲ. ಮಗದೊಮ್ಮೆ ಎಲ್ಲರಿಗೆ ದೇಶಭಕ್ತರಾದ ನಿಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆ ಸೇರಬೇಕಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಕಳೆದ 4.5 ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು ಅವರ ಚಪ್ಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸವೆದು ಈ ಚಂದ್ರಹಾಸ್ ಶೆಟ್ಟರ್ ಅಂತವರು ಹೋಗದ ಸ್ಥಳವಿಲ್ಲ, ಹೋಗದ ಭೇಟಿಯಾಗದ ಅಧಿಕಾರಿಗಳಿಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಜನಪ್ರತಿನಿಧಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಲ್ಲೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇದುವರೆಗೆ ಫಲ ಸಿಗದ ಕಾರಣಕ್ಕೆ ನಾವು ಇವತ್ತು ಕಥೋಲಿಕ್ ಸಭೆಯ ಮಂಗಳೂರು ಪ್ರದೇಶ ಆಲ್ವಿನ್ ಡಿಸೋಜರ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸಂಘಟನೆಯವರು ಒಟ್ಟಿಗೆ ಸೇರಿದ್ದೇವೆ. ಕಿನ್ನಿಗೋಳಿ ಕೊರಗರ ಸಮಾಜದವರು ಇವತ್ತು 100 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತಾಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರ್ ರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮ್ಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ನಮ್ಮ ಬೇಡಿಕೆ, ನಮ್ಮ ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ. ಆದ್ರೆ ಯೋಜನೆ ಹಾಕಿದ ರೀತಿ ಸರಿ ಇಲ್ಲ. ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು 600-700 ಮನೆ ಹೋದ್ರು ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ನಾವು ಕದ ತಟ್ಟಿದ್ದೇವೆ. ಅಲ್ಲಿ ನಮಗೆ ನ್ಯಾಯವಿದೆಯಾದ್ರೂ ಈ ಒಂದು ಕಂಪನಿ, ಸ್ಟರ್ಲಿಂಗ್ ಕಂಪನಿ ಏನಿದೆ, ನಮ್ಮನ್ನು ಬಲವಂತಾಗಿ ಈ ಒಂದು ಕಂಪನಿಯನ್ನು, ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಯಾವುದೇ ಧರ್ಮ, ಜಾತಿ, ಭೇದ, ಮತ ಭೇದವಿಲ್ಲದೆ, ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಾವು ಮುಂದಿನ ಭಾಷಣಕ್ಕಾಗಿ ನಾನು ಬೇರೆಯವರನ್ನು ಆಹ್ವಾನಿಸ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೇ. ಉಡುಪಿ ಕಾಸರಗೋಡು 400 KVA ಹೈ ಟ್ರಾನ್ಸ್ಮಿಷನ್ ಲೈನ್, ಹಾಗೆಯೇ ಪಲ್ಲಡ್ಕ ಕಡಂದಲೆ 400/220 KVA ಟ್ರಾನ್ಸ್ಮಿಷನ್ ಲೈನ್. ಹೆಸರು ತಿಳಿಸಿದ ಪ್ರಕಾರ ಉಡುಪಿಯ ನಂದಿಕೂರ್, ಉಡುಪಿಯ ಕಾಪು ಇಂದ ಕಾಸರಗೋಡಿಗೆ ಕರೆಂಟ್ ಸರಬರಾಜು ಆಗ್ತದೆ. ಪಲ್ಲಡ್ಕ ಕಡಂದಲೆಯಲ್ಲಿ ಒಂದು ಸಣ್ಣ ಜಾಗಕ್ಕೆ
ಈಗಾಗಲೇ ಶಾಂತಿಗ್ರಾಮವರೆಗೆ ಕರೆಂಟ್ ಅದು ಹೋಗಿದೆ, ಟ್ರಾನ್ಸ್ಮಿಷನ್ ಲೈನ್ ಹೋಗಿದೆ. ಈಗ ಪಲ್ಲಡ್ಕವರೆಗೆ ಅದನ್ನು ವಿಸ್ತರಿಸ್ತಾ ಇದ್ದಾರೆ. ತೊಂದರೆ ಯಾರಿಗೆ? ದಕ್ಷಿಣ ಕನ್ನಡದ ಕೃಷಿಕರಿಗೆ, ಭೂ ಮಾಲೀಕರಿಗೆ. ಇದು ಸರಿಯಾ? ಸರಿಯಾದ್ರೆ ಸರಿ ಅಂತ ಹೇಳಿ, ತಪ್ಪಾದ್ರೆ ತಪ್ಪಂತ ಹೇಳಿ. ಉಡುಪಿಯಿಂದ ಕಾಸರಗೋಡಿಗೆ ಇದಕ್ಕೆ ಬಲಿಯಾಗುವವರು ದಕ್ಷಿಣ ಕನ್ನಡದ ಕೃಷಿ ಭೂಮಿ, ಕೃಷಿಕರು, ಕೃಷಿಯನ್ನೇ ನಂಬಿ ಜೀವನ ಬದುಕು ಕಟ್ಟಿದವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಏನಿದು ಟ್ರಾನ್ಸ್ಮಿಷನ್ ಲೈನ್, ಏನಿದು ಆಗ್ತಾ ಇದೆ? ನಂದಿಕೂರ್ ಹತ್ರ, ಕಾಪು ಹತ್ರ ನಂದಿಕೂರ್ನಲ್ಲಿ ಒಂದು ಪವರ್ ಜನರೇಟಿಂಗ್ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕಕ್ಕೆ ಅದರ ಹೆಚ್ಚು ಲಾಭ ಇಲ್ಲ, ಕಾಸರಗೋಡಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ಇಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ? ಹೈ ಟವರ್ಸ್ ಗಳನ್ನು, ದೊಡ್ಡ ದೊಡ್ಡ ಟವರ್ಸ್ ಗಳನ್ನು ಹಾಕಿ, ಬಹುಶಃ ಒಂದೊಂದು ಟವರ್ 30-40 ಮೀಟರ್ ಎತ್ತರ ಇದೆ. ಪ್ರತಿ 500 ಮೀಟರ್, 300 ಮೀಟರ್ ನಿಂದ 500 ಮೀಟರ್ಗೆ ಒಂದೊಂದು ಟವರ್ ಅನ್ನು ಹಾಕ್ತಾ ಇದ್ದಾರೆ. ಈ ಟವರ್ ಹಾಕ್ಲಿಕ್ಕೆ ಜಾಗ ಹೆಚ್ಚಾಗಿ ಅವರು ಆದಷ್ಟು ಸರ್ಕಾರಿ ಭೂಮಿಯನ್ನು ಅವರು ಎಕ್ವೈರ್ ಮಾಡ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಟವರ್ ಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಅವ್ರಿಗೆ ಪ್ರೈವೇಟ್ ಜಾಗ ಬೇಕಾದ್ರೆ ಆ ಭೂ ಮಾಲೀಕರನ್ನು ಪುಷ್ಲೈಸಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕೊಟ್ಟು, ಏನೋ ದಾಖಲೆಗಳು ಇಲ್ಲದೆ ಅವರ ಜಾಗದಲ್ಲಿ ಟವರ್ ಅನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಆಮೇಲೆ ಬರೋದು ಎಲ್ಲ ಪ್ರಾಬ್ಲಮ್ಸ್ ಗಳು ಬರೋದು ಈ ಟವರ್ ಗಳು ನೆತ್ತಗೆ ಆದ್ಮೇಲೆ. ಒಂದು ಟವರ್ ನಿಂದ ಒಂದು ಟವರ್ಗೆ ನೀವು ಭಾವಿಸಿ 300 500 ಮೀಟರ್ ದೂರ ಇದೆ ಅಂದ್ರೆ 1 ಕಿಲೋಮೀಟರ್ಗೆ 2 ಅಥವಾ 3 ಟವರ್ ಗಳನ್ನು ಮಾತ್ರ ಹಾಕ್ತಾರೆ. ಒಂದು ಟವರ್ ನಿಂದ ಒಂದು ಟವರ್ಗೆ ಕೇಬಲ್ ಎಳಿತಾರೆ, ದೊಡ್ಡ ದೊಡ್ಡ ಕೇಬಲ್ ಗಳನ್ನು ಎಳಿತಾರೆ. ನೀವು ಭಾವಿಸಿ, ನಮ್ಮ RTO ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ, ಅಲ್ಲಿ ಬೌಟಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು? ನಮ್ಮ ತಲೆ ಮೇಲೆ ಹೋಗ್ಬೇಕು, ಈ ಎಲ್ಲ ಬಿಲ್ಡಿಂಗ್ ಎಲ್ಲ ಮೇಲೆ ಹೋಗ್ಬೇಕು. ಈ ವೈರ್, ಈ ಹೈ ಟೆನ್ಷನ್ ವೈರ್ ಚಾರ್ಜ್ ಆದ ಕೂಡಲೇ ಏನಾಗ್ತದೆ? ನಾವು ಅದರಲ್ಲಿ ನಿಲ್ಲುವಾಗಿಲ್ಲ. ಅದರದ್ದು ರೇಡಿಯೇಷನ್ ಬಹುಶಃ 1-2 ವರ್ಷ ನೀವು ಅದರ ಅಡಿಯಲ್ಲಿ ಮನೆ ಕಟ್ಟಿ ಎಲ್ಲ ಕೃಷಿ ಕೆಲಸ ಮಾಡಿ ನಿಂತ್ರೆ ಕ್ಯಾನ್ಸರ್ ಬರುವುದಂತೂ ಗ್ಯಾರಂಟಿ ನಿಮ್ಗೆ, ಇಲ್ಲದ್ರೆ ಏನಾದ್ರೂ ಚರ್ಮ ರೋಗ ಬರೋದಂತೂ ಗ್ಯಾರಂಟಿ. ಇದು ಕಟ್ಟಿಟ್ಟ ಬುತ್ತಿ, ನೀವು ಬರ್ದಿಟ್ಕೊಳ್ಬಹುದು. ಇದರಿಂದ ನಮ್ಗೆ ಪರ್ಮನೆಂಟ್ ಒಂದು ತೊಂದರೆ, ಪರ್ಮನೆಂಟ್ ಒಂದು ಅನಾಹುತ ಇವರು ಸೃಷ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೆ ನಮ್ಮ ಈ ಸಂತ್ರಸ್ತರು ಉಡುಪಿಯಿಂದ, ಪುನಾಚದಿಂದ, ನಂದಿಕೂರ್ನಿಂದ ಕಾಸರಗೋಡ್ವರೆಗೆ ಈ 110 ಕಿಲೋಮೀಟರ್ ಈ ಲೈನ್, ಟ್ರಾನ್ಸ್ಮಿಷನ್ ಲೈನ್ ಅಡಿಯಲ್ಲಿ ಬರುವ ನಮ್ಮ ಸಂತ್ರಸ್ತರು ಆದಷ್ಟು ಮನವಿಗಳನ್ನು, ಪ್ರತಿಭಟನೆಗಳನ್ನು 4-5 ವರ್ಷಗಳಿಂದ ಮಾಡ್ತಕೊಂಡು ಬಂದಿದ್ದಾರೆ. ಅವರು ಭೇಟಿ ಆಗದ ಒಂದು ಅಧಿಕಾರಿ ಇಲ್ಲ, ಅವರು ಭೇಟಿ ಆಗದ ರಾಜಕಾರಣಿ ಇಲ್ಲ. ಆಗ್ಲಿ ಅದು ಸೆಂಟ್ರಲ್ ಗವರ್ಮೆಂಟ್, ಆಗ್ಲಿ ಅದು ಸ್ಟೇಟ್ ಗವರ್ಮೆಂಟ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ. ಆದ್ರೂ ಈ ಮನವಿಗೆ ಸ್ಪಂದಿಸುವವರು ಯಾರಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಈ ಕೆಲಸವನ್ನು ವಹಿಸಿಕೊಂಡ ಕಂಪನಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ. ಅವರಿಗೆ ಯಾವ ರೂಲ್ಸ್ ಗಳು ಲಾಗು ಆಗೋದಿಲ್ಲ. ಹೆಚ್ಚಾಗಿ ನೀವು ಹೈವೇ ವಿಸ್ತರಣೆ ಆಗ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದಾಗ ನೋಡ್ಬೋದು, ಆ MRP ಅಲ್ಲೇ ಆಗ್ಲಿ 2000, 4000, 6000 ಎಕರೆ ಜಾಗವನ್ನು ಅವರು ಎಕ್ವೈರ್ ಮಾಡಿದ್ದಾರೆ. ಆದ್ರೆ ಅವರು ಕ್ರಮವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದ ಕಂಪೆನ್ಸೇಷನ್ ಕೊಟ್ಟಿದ್ದಾರೆ, ಬೆಲೆ ಕಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿ ಕ್ರಮವಾಗಿ ಸ್ವಲ್ಪ ಪ್ರತಿಭಟನೆ ಆಗಿದೆ ರೇಟ್ಗಾಗಿ. ಆದ್ರೆ ಅಕೆರೆಗೆ ಅವರು ಅದು ಸರಿಯಾಗಿ ಪ್ರೊಸೀಜರ್ ಪ್ರಕಾರ ನಿರ್ವಹಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ಟರ್ಲೈಟ್ ಕಂಪನಿ ಏನಿದೆ, ಈ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು, ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸಲಿಲ್ಲ. ನಮ್ಮ ಸಂತ್ರಸ್ತರು ಕೋರ್ಟಿಗೆ ಹೋದ್ರೆ ನಮ್ಮ ಜಾಗದ ಮೇಲೆ ವೈರ್ ಹೋಗ್ತಾ ಇದೆ, ಸ್ಟರ್ಲೈಟ್ ಕಂಪನಿಗೆ ಈ ಕೆಲಸಕ್ಕೆ ಸ್ಟೇ ಕೊಡಿಸಿ ಅಂತ ಹೇಳಿದ್ರೆ ಅವರು ಸ್ಟರ್ಲೈಟ್ ಕಂಪನಿಯವರು ಕೋರ್ಟಿಗೆ ಬಂದು ಹೇಳ್ತಾರೆ, ಯಾರು ಹೇಳಿದಾರಪ್ಪ ನಿಮ್ಮ ಜಾಗದ ಮೇಲೆ ವೈರ್ ಹೋಗ್ತದೆ ಅಂತ? ಎಲ್ಲಿಯಾದ್ರೂ ನಾವು ಬರೆದು ಕೊಟ್ಟಿದ್ದೇವಾ? ಎಲ್ಲಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವಾ? ಆವಾಗ ಜಡ್ಜ್ ಹೇಳ್ತಾರೆ, ಏನಿಲ್ಲದೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ, ಯಾಕೆ ನನ್ನ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಜಡ್ಜ್ ಹೇಳ್ತಾರೆ. ಇದಕ್ಕೆ ಏನು ಹೇಳ್ಬೇಕು ನಾವು? ಈ ಸ್ಟರ್ಲೈಟ್ ಕಂಪನಿಯವರು ನಮ್ಮನ್ನು ಮಂಗ ಮಾಡುವುದು ಹೌದಾ ಅಲ್ಲ ಅಂತ ನೀವೇ ಹೇಳಿಬೇಡಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ, ಊರಿನಲ್ಲಿ ಯಾರು ಇಲ್ಲದಾಗ ಅವರು ಅತಿಕ್ರಮಣ ಮಾಡಿ, ಅವರು ಯಾರ ಪರ್ಮಿಷನ್ ಇಲ್ಲದೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಬರ್ತಾರೆ, ಅವರು ಸರ್ವೆ ಮಾಡ್ತಾರೆ. ಆದ್ರೆ
ಕಂಬವನ್ನು ಹಾಕ್ಲಿಕ್ಕೆ, ಹೈ ಟ್ರಾನ್ಸ್ಮಿಷನ್ ಕಂಬವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಮ್ಮ ಜನರು, ನಮ್ಮ ಹಳ್ಳಿ ಜನರು, ನಮ್ಮ ಕೃಷಿಕರು ಸುದ್ದಿ ಸಿಕ್ಕಿದ ತಕ್ಷಣ 10 ಗ್ರಾಮದವರು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿ ಅವರನ್ನು ಓಡಿಸ್ತಾರೆ. ಇದರಲ್ಲಿ ನಮ್ಗೆ ಸಹಕಾರ ಕೊಟ್ಟವರು ಬಹುಶಃ ಪೊಲೀಸ್ ಸಿಬ್ಬಂದಿ ಮಾತ್ರ. ಯಾಕಂದ್ರೆ ಪೊಲೀಸ್ ಅವರನ್ನು ಕರ್ಕೊಂಡೇ ಈ ನಮ್ಮ ಸ್ಟಾರ್ಲೈಟ್ ಕಂಪನಿಯವರು ನಮ್ಮ ಜಮೀನಿಗೆ ಬರ್ತಾರೆ. ಅಲ್ಲಿ ಬಂದು ಈ ಕೆಲಸ ಪ್ರಾರಂಭ ಮಾಡುವಾಗ ನಮ್ಗೆ ಬೇರೆ ಏನು ಉಪಾಯ ಇಲ್ಲದೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕು. ಅಲ್ಲಿ ನೋಡಿದ್ರೆ ಪೊಲೀಸ್ ಅವರೊಟ್ಟಿಗೆ ಬಂದಿದ್ದಾರೆ, ಆದ್ರೆ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಸ್ಟಾರ್ಲೈಟ್ ಕಂಪನಿಯವ್ರು ಕೇಳಿದ್ರು, ನಿಮ್ಮ ವರ್ಕ್ ಆರ್ಡರ್ ತೋರಿಸಿ, ನಿಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಮೇಲೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ನಿಂದ ನಿಮ್ಗೆ ಆರ್ಡರ್ ಸಿಕ್ಕಿದೆ ತೋರಿಸಿ ಅಂತ ಹೇಳಿದ್ರೆ ಅವರ ಹತ್ರ ಏನು ದಾಖಲೆಗಳಿಲ್ಲ. ಗಾಳಿ ಮಾತ್ರ ಅಲ್ಲಿಂದ ಪೊಲೀಸ್ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಕಳಿಸ್ತಾರೆ. ಬಹುಶಃ ಇದು ಒಂದು ಮಾತ್ರ ಇದರಲ್ಲಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಈ ಸ್ಟೆರ್ಲೈಟ್ ಕಂಪನಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಪ್ರತಿಭಟಿಸಲೇಬೇಕು. ಇಲ್ಲಿ ಬರೀ ನಾವು ಹೋರ್ಡಿಂಗ್ಸ್ ಇಟ್ಟರೆ ಸಾಕಾಗುದಿಲ್ಲ, ನಾವೆಲ್ಲರೂ ಒಂದಾಗೋಣ, ದುಷ್ಟರನ್ನು ಓಡಿಸುವಂತ ಪ್ಲಾಕಾರ್ಡ್ಸ್ ಇಟ್ಕೊಂಡ್ರೆ ಸಾಕಾಗುದಿಲ್ಲ, ನಾವೆಲ್ಲರೂ ಒಂದಾಗ್ಬೇಕು. ಈ ಪ್ರಾಬ್ಲಮ್ ಬರೀ ಸಿಟಿಯವರಿಗೆ ಮತ್ತೆ ಹಳ್ಳಿಯವರಿಗೆ ಅಂತ ಅಲ್ಲ. ಇಲ್ಲಿ ಇವತ್ತು ನೋಡುವಾಗ ಹಳ್ಳಿಯವರು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸಿಟಿಯವರು ಬಹುಶಃ ಭಾವಿಸಬಹುದು ನಮ್ಗೆ ಇದರಲ್ಲಿ ಏನು ಆಗೋದಿಲ್ಲ, ಯಾಕೆ ಬರ್ಬೇಕಂತ. ಆದ್ರೆ ಒಂದು ದಿನ ಸಿಟಿಯಲ್ಲಿ ಇಂಥ ಪ್ರಾಬ್ಲಮ್ಸ್ ಬರುವಾಗ, ಪಾವೂರು ಉಳಿಯದಲ್ಲಿ ನಾವು ಹೊಯ್ಗೆ ಪ್ರಾಬ್ಲಮ್ ನೋಡಿದ್ದೇವೆ, ಆವಾಗ ಹಳ್ಳಿ ಸಿಟಿ ಅಂತ ಹೇಳೋದು ಎಲ್ರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಏನಾದ್ರೂ ನಮ್ಗೆ ತೊಂದರೆ ಆದಾಗ ನಾವು ಮನುಷ್ಯತ್ವ, ಮಾನವೀಯತೆ ನೆಲೆಯಲ್ಲಿ ಒಬ್ರಿಗೊಬ್ರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಇಂಥ ಎಲ್ಲ ದುಷ್ಕೃತ್ಯಗಳನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಾಪು ಪುಣಚ 27 ಗ್ರಾಮಗಳು, ಕಾಪುದಿಂದ ಪುಣಚವರೆಗೆ 27 ಗ್ರಾಮಗಳಲ್ಲಿ ಈ ಏನಾಗ್ತದೆ ಹೈ ಟ್ರಾನ್ಸ್ಮಿಷನ್ ಲೈನ್ ಹೋಗ್ತದೆ. 115 ಕಿಲೋಮೀಟರ್. ಈ 115 ಕಿಲೋಮೀಟರ್ ಅಲ್ಲಿ ಅವ್ರದ್ದು ಬೇಸಿಕ್ 46 ಕಿಲೋಮೀಟರ್ ಅಂದ್ರೆ ಲೈನ್ ಸೆಂಟರ್ ನಿಂದ 23 ಕಿಲೋಮೀಟರ್ ಈಚೆ, 23 ಕಿಲೋಮೀಟರ್ ಆಚೆ ನೀವು ಏನ್ ಮಾಡುವಾಗಿಲ್ಲ, ಕನ್ವರ್ಷನ್ಸ್ ಮಾಡ್ಲಿಕ್ಕಿಲ್ಲ, ಕೃಷಿ ಬೆಳಿಲಿಕ್ಕಿಲ್ಲ, ಅದರ ಅಡಿಯಲ್ಲಿ ಏನು ಮನೆ ಕಟ್ಲಿಕ್ಕಿಲ್ಲ, ಏನು ಮಾಡುವಂತೂ ಇಲ್ಲ. ಅದು ಟೋಟಲ್ ಈ 115 ಕಿಲೋಮೀಟರ್ 45 ಮೀಟರ್ ಆಚೆ ಅಂತ ಹೇಳಿದ್ರು 1150 ಎಕರೆ ಭೂಮಿಗೆ ಇದು ಡೈರೆಕ್ಟ್ ಆಗಿ ಇಫೆಕ್ಟ್ ಆಗ್ತದೆ. ಎಷ್ಟೋ 1150 ಎಕರೆ ಜಾಗಕ್ಕೆ. ಮತ್ತೆ ಅದರ ಸೆಟ್ ಬ್ಯಾಕ್ಸ್, ನೀವು ಏನಾದ್ರು ಕನ್ವರ್ಷನ್ಗೆ ಹೋದ್ರೆ, ಮನೆ ಕಟ್ಲಿಕ್ಕಿದ್ರೆ, ಏನಾದ್ರು ಮಾಡ್ಲಿಕ್ಕಿದ್ರೆ ಅದ್ರ ಸೆಟ್ ಬ್ಯಾಕ್ಸ್ ಪುನಃ ಒಂದು 10-20 ಮೀಟರ್ ಆಚೆ ಈಚೆ ಅಂತ ಹೇಳುವಾಗ ಸಾಧಾರಣ 2300 ಎಕರೆ ಪುನಃ ಅದರಲ್ಲಿ ಇಫೆಕ್ಟ್ ಆಗ್ತದೆ. ಅಂದ್ರೆ 3450 ಎಕರೆ ಕಾಪುದಿಂದ ಪುಣಚವರೆಗೆ ನಮ್ಮ ಕೃಷಿ ಭೂಮಿ ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ಯಾಕಂದ್ರೆ ವೈರ್ ಹೇಳುವಾಗ ಅವರು ಸುಮ್ಮನೆ ಗಾಳಿಯಲ್ಲಿ ಎಳಲಿಕ್ಕೆ ಆಗ್ಲಿಲ್ಲ. ಆ ದಾರಿಯಲ್ಲಿ ಬರುವ ಎಲ್ಲ ಗಿಡ ಮರಗಳನ್ನು ಅವರು ಕಡಿಬೇಕು. ಎಲ್ಲ ಏನು ಇದೆ ಆ ದಾರಿಯಲ್ಲಿ ಒಂದು ಹೈವೇ ತರನೇ ಅದು ರೋಡ್ ಆಗ್ತದೆ. ಯಾಕಂದ್ರೆ ಸಲೀಸಾಗಿ ಅವ್ರಿಗೆ ವೈರ್ ಎಳಿಬೇಕು. ಇದರಲ್ಲಿ ನಾಶ ಪಡುವ 2,65,000 ಅಡಿಕೆ ಮರ, 1 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರ, 4.5 ಲಕ್ಷ ಕಾಳು ಮೆಣಸಿನ ಬಳ್ಳಿಗಳು, 1.5 ಲಕ್ಷ ರಬ್ಬರ್ ಮರಗಳು, 25,000 ಹಲಸು ಮರ, 28,000 ಮಾವಿನ ಮರ, 2.5 ಲಕ್ಷಕ್ಕಿಂತ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿ ಮರಗಳು ಬಹಳ ವರ್ಷದಿಂದ ಅಲ್ಲಿ ಇದ್ದದ್ದು ಎಲ್ಲವನ್ನು ನಾಶಗೊಳ್ಳಿಕ್ಕಿದೆ. ಅದಲ್ಲದೆ ಲಕ್ಷಗಟ್ಟಲೆ ಬಾಳೆ, ಪೇರಳೆ, ಸಪೋಟ ಮತ್ತು ಇತರ ಹಣ್ಣಂಪಲ್ಗಳ ಮರಗಳು, ಗಿಡಗಳು ಸಂಪೂರ್ಣ ನಾಶವಾಗ್ಲಿಕ್ಕಿದೆ. ನಾನು ಈಗ ಕೇಳುವ ಪ್ರಶ್ನೆ, ನಮ್ಮ ಪರಿಸರ ಇಲಾಖೆಯವರು ಎಲ್ಲಿದ್ದಾರೆ? ಇಷ್ಟು ಗಿಡ ಮರಗಳು ನಾಶವಾಗುವಾಗ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಅವ್ರು ಏನು ಮಲಗಿದ್ದಾರ? ಪರಿಸರ ಇಲಾಖೆಯವರು, ಪರಿಸರ ಇಲಾಖೆ ಬಿಡಿ, ಅವರು ಅಧಿಕಾರಿಗಳು, ನಮ್ಮ ಪರಿಸರದ ಕಾಳಜಿ ಇರುವವರು ಎಲ್ಲಿದ್ದಾರೆ? ಸಿಟಿಯಲ್ಲಿ ಒಂದು ಮರ ರೋಡ್ ವೈಡ್ನಿಂಗಿಗೆ ತೆಗೆದ್ರೆ ಬಂದು ಅದನ್ನು ಸುತ್ತಿಸಿ ಅದನ್ನು ಅಪ್ಪಿಕೊಂಡು ಅದಕ್ಕೆ ಕಿಸ್ ಕೊಡ್ತಾ ಇದ್ದಾರೆ. ಈಗ ಇಷ್ಟು ಲಕ್ಷಗಟ್ಟಲೆ ಮರವನ್ನು ಕಡಿಯುವಾಗ, ನಾಶವಾಗುವಾಗ ನೀವು ಎಲ್ಲಿದ್ದೀರಿ? ಎಲ್ಲಿ ಸತ್ಯ ಹೋಗಿದ್ದೀರಿ? ಯಾಕೆ ಈಗ ನೀವು ಎದ್ದುಕೊಂಡು ಬರುದಿಲ್ಲ? ಅವರು ಕೂಡ ನಮ್ಮವರೇ, ಅಲ್ಲಿ ಯಾಕೆ ನೀವು ಬರುದಿಲ್ಲ? ಇದಲ್ಲದೆ 328 ಮನೆಗಳು, 26 ದೈವಸ್ಥಾನಗಳು, 8 ಮಸ್ಜಿದ್ಗಳು, 14 ಶಾಲೆ ಮತ್ತು 13 ಚರ್ಚ್ಗಳು ಡೈರೆಕ್ಟ್ಲಿ ಈ ಲೈನ್ ನಾಡಿಗೆ ಬರಲಿವೆ.
ಈ ಲೈನ್ ಅಡಿಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಬಂದಾಗ ಅದರಲ್ಲಿ ವಾಸಿಸೋಕೆ ಆಗುದಿಲ್ಲ, ಅದರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೂ ನಮ್ಗೆ ಆಗುದಿಲ್ಲ. ಇದಕ್ಕೇನಾದ್ರೂ ಅವರು ನೋಟಿಸ್ ಕೊಟ್ಟಿದಾರ? ನಿಮ್ಮ ತಲೆ ಮೇಲೆ ಲೈನ್ ಹೋಗ್ತದಂತ ಎಲ್ಲಿಯಾದ್ರೂ ಅವ್ರು ಹೇಳಿದಾರ? ನಮ್ಗೆ ಏನಾದ್ರು ಎಕ್ವಿಸೇಷನ್ ನೋಟಿಸ್ ಕೊಟ್ಟಿದಾರ? ನಮ್ಮ ಹತ್ರ ಚರ್ಚೆ ಮಾಡಿ ಏನಾದ್ರು ಕಂಪೆನ್ಸೇಷನ್ ಫಿಕ್ಸ್ ಮಾಡಿದ್ರ? ಯಾವುದೂ ಮಾಡ್ಲಿಲ್ಲ. ಮತ್ತೆ ಹೇಗೆ ಸ್ವಾಮಿ ನಮ್ಮ ಜಾಗವನ್ನು ನಾವು ಬಿಟ್ಟು ಕೊಡುದು? ಹೇಗೆ ಸ್ವಾಮಿ ನಾವು ನಮ್ಮ ಜಾಗವನ್ನು ಅವರಿಗೆ ಬಿಟ್ಟು ಕೊಡುದು? ನಮ್ಮ ಜಾಗದಲ್ಲಿ ಏನು ಪರ್ಮಿಷನ್ ಇಲ್ಲದೆ, ನಮ್ಮ ಪರ್ಮಿಷನ್ ಇಲ್ಲದೆ, ಸರ್ಕಾರದ ಪರ್ಮಿಷನ್ ಇಲ್ಲದೆ ಸೀದಾ ಬಂದು ಅವರು ಕೆಲಸ ಮಾಡ್ತಾರಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಯಾರ ಹತ್ರ ನಾಯಕ ಹೋಗ್ಬೇಕು? ಇದೇ ಒಂದೇ ಜಾಗ ಇರೋದು ನಮ್ಮ ಕ್ಲಾಕ್ ಟವರ್, ಮಂಗಳೂರಿನ ಕ್ಲಾಕ್ ಟವರ್ ಒಂದೇ ನಮ್ಗೆ ಆಸರೆ. ಈ ಕ್ಲಾಕ್ ಟವರ್ ನೆಲ್ಲ ಬುಡದಲ್ಲಿ ಆದ ಎಲ್ಲ ಪ್ರತಿಭಟನೆಗಳು ಜಯಶಾಲಿ ಆಗಿವೆ, ಎಲ್ಲ ಸಕ್ಸಸ್ ಆಗಿವೆ. ಇವತ್ತು ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರೆ ಖಂಡಿತವಾಗಿ ನಾವು ಜಯಶಾಲಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವೈರ್ಗಳು ಚಾರ್ಜ್ ಆದ್ಮೇಲೆ ಇದರ ರೇಡಿಯೇಷನ್ ಏನು ಹೇಳ್ತೇವೆ, ಇದರ ಕಿರಣಗಳು, ವಿಕಿರಣಗಳಿಂದ ಅಲ್ಲಿ ಸಾಧಾರಣ 5 ಕಿಲೋಮೀಟರ್ ವರೆಗೆ ಅಂತ ಹೇಳ್ತಿದ್ದಾರೆ, 8 ಕಿಲೋಮೀಟರ್ ಅಂತ ನಮ್ಮ ಇವರು ರೈತ ಸಂಘದವರು ಹೇಳ್ತಾ ಇದ್ದಾರೆ. 8 ಕಿಲೋಮೀಟರ್ ವರೆಗೆ ಪ್ರಾಣಿ ಪಕ್ಷಿಗಳಿಗೆ ಇದರ ಇಫೆಕ್ಟ್ ಆಗ್ತವೆ. ಪ್ರಾಣಿ ಪಕ್ಷಿಗಳಿಗೆ ಇಫೆಕ್ಟ್ ಆದ್ರೆ ಮನುಷ್ಯರಿಗೆ ಆಗುದಿಲ್ವಾ? ಎಲ್ಲರಿಗಿಂತ ವೀಕ್, ಎಲ್ಲ ಪ್ರಾಣಿ ಪಕ್ಷಿಗಳಿಂತ ಸ್ವಲ್ಪ ದುರ್ಬಲ ಮನುಷ್ಯನೇ. ಅವರಿಗೆ ಬೇಗ ಇದರ ವಿಕಿರಣಗಳ ತಟ್ಟಿ ಇಲ್ಲ ಎಲ್ಲ ಸೀಕ್ ಆಗ್ಲಿಕ್ಕೆ ಸಾಧ್ಯನೇ ಇದೆ. ಈ ಜನರ ಇದರಿಂದ ನಾವು ಒಂದೇ ಒಂದು ನಿಮ್ಗೆ ಹೇಳುದು, ಈ ಪ್ರಾಜೆಕ್ಟ್ ಆಗ್ಲೇಬಾರದು. ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ನಾವು ಬಿಡ್ಲೇಬಾರದು. ಹಾಗಾದ್ರೆ ನೀವು ಅಭಿವೃದ್ಧಿಯ ವಿರೋಧಿಯಾ? ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ ಸ್ವಾಮಿ. ನಾವು ಯಾವ ಅಭಿವೃದ್ಧಿಯ ವಿರೋಧಿ ಅಲ್ಲ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹಳ